ಮಹಿಳೆ ಮೇಲೆ ಗಾಂಜಾ ಸೇವಿಸಿದ ಯುವಕರು ಹಲ್ಲೆ ನಡೆಸಿದ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಗರದ ಹೆಗ್ಗೇರಿ ಮಾರುತಿ ಕಾಲೋನಿಯಲ್ಲಿ ತಡರಾತ್ರಿ ಮಹಿಳೆಯರ ಮೇಲೆ ದುಷ್ಕರ್ಮಿಗಳು ಮದ್ಯ ಸೇವನೆ ಮಾಡಿ ಮಾರಕಾಸ್ತ್ರಗಳಿಂದ ಹೊಡೆದು ಪರಾರಿಯಾಗಿದ್ದಾರೆ. ಮೇಲಿಂದ ಮೇಲೆ ಈ ಮಹಿಳೆಯ ಮೇಲೆ ಹಲ್ಲೆ ನಡೆಯುತ್ತಿದ್ದು, ಈ ಬಗ್ಗೆ ಮಹಿಳೆಯರು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಮಾಡಿ ನನಗ ಇಲ್ಯಾಕ ಬಾಯ್ ಮಾಡ್ತಿರಪ್ಪ ಅಂತ ಕೇಳಿದಕ್ಕ ನಂಗೆ ದಿನ ಬಂದು ಟಾರ್ಚರ್ ಕೊಡೋದಕ್ಕ ನೀ ಬಾಯ್ ಮಾಡ್ಬೇಡಪ್ಪ ನಮ್ಗೆ ನಿದ್ದೆ ಬರೋಲ್ತ ಅಂತ ಕೇಳಿದಕ್ಕ ನಮ್ನ ಎಳ್ಗಾಡಿ ಹೊಡೆದೋಗ್ಯಾರ ಸರ್. ಈಗ ಇನ್ನೊಂದು ನಾ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನಿ, ಪೊಲೀಸರು ಯಾರು ಇಲ್ಲ ಬಂದು ಕೇಳವಲ್ರು. ಹೌದಾ, ಯಾರು ಇವ್ರು ಪ್ರೇಮ ಹೆಬ್ಬಳ್ಳಿದು, ಆಮೇಲೆ ಪ್ರೇಮ ಹೆಬ್ಬಳ್ಳಿ ಮಗಂದು, ಆಮೇಲೆ ಸಚಿನ್ ಹೆಬ್ಬಳ್ಳಿದು ಇಬ್ಬರದು ಕೇಳವಲ್ರು. ಅವ್ರು ದಿನ ಚಾಕು ತರ್ತಾರ, ಚೂರಿ ತರ್ತಾರ, ತಂದು ನಮ್ಗೆ ಹೆದರ್ಸ್ತಾರ, ಬೆದರ್ಸ್ತಾರ, ನಾವು ಸುಮ್ಮನೆ ಇರ್ಬೇಕಂತ. ಡೈಲಿ ಸೆರೆ ಕುಡಿತಾರ ಸರ್. ಅಲ್ಲಿ ಬಾಟ್ಲ್ ಅದ ನೋಡಿದ, ಅಲ್ಲಿ ಬಾಟ್ಲ್ ಅದಾವ, ಅವ್ನ ಬ್ಯಾಗ್ ಬಿದ್ದೈತಿ, ಅವ್ನ ಎಲ್ಲ ಇದು ಐತಿ. ಹಿಂಗ್ ನಮ್ಮನ್ನ ರಾತ್ರಿ ಬರ್ಬೇಕಾದ್ರೆ, ನಾನು ಒಬ್ಬಳೆ ಬರ್ಬೇಕಾದ್ರೆ ಈ ತರ ನನ್ಗೆ ಹೊಡೆದೋಗ್ಯಾರ ನೋಡ್ತಾರೆ. ಪೊಲೀಸರು ದಿನ ಫೋನ್ ಹಚ್ಚೇವ್ ಸರ್. ನಾವು ಫೋನ್ ಹಚ್ಚೇವಿ, ನಾವು ಸಂಘದ ಅಧ್ಯಕ್ಷರದೇವಿ, ಮಾತಾಡ್ತೇವಿ. ಇಷ್ಟ ರಾತ್ರಿ ನಾವು ಹೇಳಿದ್ರು ಕೂಡ ಇವತ್ತು ನಮ್ಮನ್ನ ಹೇಳಿದ್ದಕ್ಕೆ ಹೊಡ್ಯಾಕ್ ಬಂದ ನೋಡಿ. ಯಾವ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ? ಪೊಲೀಸರು ದಿನ ಫೋನ್ ಹಚ್ಚೇನ್ ಸರ್. ಏನಿಲ್ಲ ಸರ್, ಒಂದ್ ರೌಂಡ್ ನಿನ್ನ ಬಂದಾರ, ಒಂದ್ ತಾಸು ಇವತ್ತ ಒಟ್ಟ ಸುದ್ದಿನೇ ಇಲ್ಲ ಸರ್. ಈಗ ಪೊಲೀಸರು ಫೋನ್ ಹಚ್ಚಿದ್ರು.